ಪ್ರಿಯರೇ, ಎಲ್ಲರಿಗೂ ನಮಸ್ಕಾರ. ಇಂದು ಜುಲೈ 1 ವಿಶ್ವ ವೈದ್ಯರ ದಿನಾಚರಣೆ. ಭಾರತದಲ್ಲಿ ಪ್ರಸಿದ್ಧ ವೈದ್ಯ ಮತ್ತು ಪಶ್ಚಿಮ ಬಂಗಾಳದ 2ನೇ ಮುಖ್ಯಮಂತ್ರಿ ಬಿಧಾನ್ ಚಂದ್ರ ರಾಯ್ ಅವರ ಗೌರವಾರ್ಥವಾಗಿ ವೈದ್ಯರ ದಿನವನ್ನು ಆಚರಿಸಲಾಗುತ್ತಿದೆ. ವೈದ್ಯರು ಸಮುದಾಯಕ್ಕೆ ನೀಡುವ ಕೊಡುಗೆ ಅನನ್ಯವಾದದ್ದು. ವೈದ್ಯರಿಗೆ ವಿಶ್ವ ವೈದ್ಯರ ದಿನಾಚರಣೆಯ ಶುಭ ಕಾಮನೆಗಳನ್ನು ಸಲ್ಲಿಸುತ್ತಾ ಇಂದಿನ ಕಗ್ಗವನ್ನು ಸರ್ವ ವೈದ್ಯರಿಗೂ ಹಾಗೂ ವಿಶೇಷವಾಗಿ ಕೊರೋನಾ ವಿರುದ್ಧ ಹೋರಾಡುತ್ತಿರುವ ವೈದ್ಯರಿಗೆ ಅರ್ಪಿಸುತ್ತಾ ಇದ್ದೇವೆ. ಮಾನ್ಯ ಡಿ ವಿ ಜಿಯವರ ಮಂಗುತಿಮ್ಮನ ದಿನಕ್ಕೊಂದು ಕಗ್ಗದೊಂದಿಗೆ ನಾನು ಕರುಣಾಕರ ಬಳಕೂರು ಮತ್ತು ಗಾಯನದೊಂದಿಗೆ ವಿದ್ವಾನ್ ಸುರೇಶ್ ರಾವ್ ಅತ್ತೂರು. ಇಂದಿನ ಕಗ್ಗ: ಬದುಕೊಂದು ಕದನವು ಎಂದು ಅಂಜಿ ಬಿಟ್ಟು ಓಡುವನು. ಬದುಕು ಒಂದು ಕದನವು ಎಂದು ಅಂಜಿ ಬಿಟ್ಟು ಓಡುವನು. ಬಿದಿಯ ಬಾಯಿಗೆ ಕವಳ ಆಗದೆ ಉಳಿಯುವನೇ. ಬಿದಿಯ ಬಾಯಿಗೆ ಕವಳ ಆಗದೆ ಉಳಿಯುವನೇ. ಎದೆಯನ್ನು ಉಕ್ಕು ಆಗಿಸುತ್ತ ಮತಿಗದೆಯ ಪಿಡಿದು ನೀನ್. ಎದೆಯನ್ನು ಉಕ್ಕು ಆಗಿಸುತ್ತ ಮತಿಗದೆಯ ಪಿಡಿದು ನೀನ್. ಎದುರು ನಿಲೆ ಬಿದಿವಲಿವ ಮಂಕುತಿಮ್ಮ. ನೀನ್ ಎದುರು ನಿಲೆ ಬಿದಿವಲಿವ ಮಂಕುತಿಮ್ಮ. ಬದುಕೊಂದು ಕದನವೆಂದಂಜಿ ಬಿಟ್ಟು ಓಡುವನು. ಬದುಕೊಂದು ಕದನವೆಂದಂಜಿ ಬಿಟ್ಟು ಓಡುವನು. ಬಿದಿಯ ಬಾಯಿಗೆ ಕವಳವಾಗದುಳಿಯುವನೇ. ಎದೆಯ ನುಕ್ಕಾಗಿಸುತ್ತ ಮತಿಗದೆಯ ಪಿಡಿದು ನೀನೆದುರು ನಿಲೆ ಬಿದಿಯೊಲಿವ ಮಂಕುತಿಮ್ಮ. ಎದುರು ನಿಲೆ ಬಿದಿಯೊಲಿವ ಮಂಕುತಿಮ್ಮ. ಬಂಧುಗಳೇ, ನಮ್ಮ ಬದುಕೇ ಒಂದು ಯುದ್ಧ. ಈ ಯುದ್ಧದಿಂದ ಪಲಾಯನ ಮಾಡಲು ಸಾಧ್ಯವೇ ಇಲ್ಲ. ಫಲಿತಾಂಶದ ಆಚೆ ನಮ್ಮ ಕರ್ತವ್ಯ ಇಲ್ಲಿ ನಡೆಯಬೇಕು. ಪ್ರಪಂಚಕ್ಕೆ ಬಂದ ಮೇಲೆ ನಾವು ಜೀವನವನ್ನು ನಡೆಸಲೇಬೇಕು. ಅನ್ಯ ಮಾರ್ಗಗಳು ಇಲ್ಲ. ಆದರೆ ಜೀವನವನ್ನು ನಡೆಸಲು ನನ್ನಿಂದ ಅಸಾಧ್ಯ, ಸಾಧ್ಯವಿಲ್ಲ, ಬೇರೆ ನೆಪಗಳನ್ನು ನಾವು ಒಡ್ಡುತ್ತೇವೆ. ಆರ್ಥಿಕ ನಷ್ಟವಾಯಿತು, ವಿದ್ಯಾಭ್ಯಾಸದಲ್ಲಿ ಕಡಿಮೆ ಅಂಕ ಬಂತು, ಅನಾರೋಗ್ಯ ಕಾಡಿಸುತ್ತಿದೆ, ಒಂಟಿತನ, ಕೆಲಸವನ್ನು ಕಳೆದುಕೊಂಡೆ, ಮಾನಸಿಕ ಖಿನ್ನತೆ, ಮಾನಹಾನಿಯಾಯಿತು, ಹೀಗೆ 106 ಕ್ಷುಲ್ಲಕ ಕಾರಣಗಳನ್ನು ಹೇಳುತ್ತಾ ಮನೆ ಬಿಟ್ಟು ಓಡುವುದು, ಹೀಗೆ ಪಂಚಹತ್ಯೆಗಳಲ್ಲಿ ಒಂದಾದ ಆತ್ಮಹತ್ಯೆಯನ್ನು ಮಾಡಿಕೊಳ್ಳುವ ಮೂಲಕ ಸಾವಿಗೆ ಶರಣಾಗುವುದು. ಆದರೆ ಇಲ್ಲಿ ಆತ್ಮಹತ್ಯೆ ಮಾಡಿಕೊಳ್ಳುವುದು ಮಹಾಪಾಪ, ಹೇಡಿಗಳ ಲಕ್ಷಣ ಅದು. ಇದರಿಂದ ನಂಬಿರೋ ಸಂಸಾರಕ್ಕೆ ಅಥವಾ ಮನೆಯವರಿಗೆ ಮತ್ತಷ್ಟು ಮಗದಷ್ಟು ಆಘಾತ ಆಗ್ತದೆ. ಸಮಸ್ಯೆಗೆ ಪರಿಹಾರ ಸಿಗೋದಿಲ್ಲ. ನಾನು ಈ ಬದುಕನ್ನು ನಡೆಸಲಾರೆ ಎನ್ನುವವನು ವಿಧಿಯ ಬಾಯಿಗೆ ತುತ್ತುವಾಗಿ ಸಿಕ್ಕಿ ಹಾಕಿಕೊಳ್ಳದೆ ಇರುವನೇನು. ಆದ ಕಾರಣ ವಿಧಿ ನಮಗೆ ವಿಧಿಸಿರುವ ಕರ್ಮಗಳನ್ನು ಕಷ್ಟವೋ ಸುಖವೋ ಸಮನ್ವಯತೆಯಿಂದ ನಾವು ಮಾಡಲೇಬೇಕು. ಈಸಬೇಕು ಈಸಿ ಜಯಿಸಬೇಕು ಎಂದು ದಾಸರು ಹೇಳಿರುವ ಮಾತು ಬಹಳ ಸತ್ಯ. ಅದು ಆ ಧೈರ್ಯದ ಮಾತುಗಳನ್ನು ನೆನಪಿಸಿಕೊಳ್ಳುತ್ತಾ ತಾಳ್ಮೆಯಿಂದ ತಾಳಿದವನು ಬಾಳಿಯಾನು. ಇದು ಬುದ್ಧಿವಂತರ ಲಕ್ಷಣ. ಸಮಸ್ಯೆಗಳಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನವನ್ನು ಮಾಡಿದರೆ ಮುಂದೊಂದು ದಿನ ಬಡ್ಡಿ ಸಮೇತ ಮುಂದಿನ ಜನ್ಮದಲ್ಲಿ ನಾವು ಅದನ್ನು ತೀರಿಸಬೇಕಾಗ್ತದೆ. ಮುಖ್ಯವಾಗಿ ನಮ್ಮ ಜನ್ಮದ ಹಿಂದಿನ ಉದ್ದೇಶ, ಈ ಪ್ರಪಂಚ ನಮ್ಮಿಂದ ಏನೋ ಒಂದು ನಿರೀಕ್ಷೆಯನ್ನು ಇಟ್ಟಿದೆ. ಅದನ್ನು ಹುಸಿಗೊಳಿಸದೆ ಸಾರ್ಥಕಗೊಳಿಸುವಲ್ಲಿ ನಿಮ್ಮೆಲ್ಲರ ಧರ್ಮ ಇದೆ. ಯಾವುದೇ ಒಂದು ಕಲ್ಲಿಗೆ ಹೆಚ್ಚು ಪೆಟ್ಟು ಬೀಳುತ್ತದೋ ಆ ಕಲ್ಲು ವಿಗ್ರಹವಾಗ್ತದೆ, ದೇವರ ಗುಡಿಯಲ್ಲಿ ಅದು ಪೂಜಿಸಲ್ಪಡುತ್ತದೆ. ಹಾಗೆ ನೀನು ನಿನ್ನ ಎದೆಯನ್ನು ಗಟ್ಟಿ ಮಾಡಿಕೊಂಡು ಧೈರ್ಯವನ್ನು ಕುಂದದೆ ತನ್ನ ಸ್ವಸಾಮರ್ಥ್ಯದ ಬುದ್ಧಿಶಕ್ತಿಯಿಂದ ಗದೆಯನ್ನು ಹಿಡಿದು ಆ ವಿಧಿಗೆ ಎದುರು ಬಿದ್ದರೆ ಆ ವಿಧಿಯೂ ತಂತಾನೆ ಒಲಿಯುತ್ತಾನೆ. ಬದುಕನ್ನು ನಮ್ಮದಾಗಿಸಿಕೊಳ್ಳಬಹುದು. ಹಾಗಾಗಿ ಬದುಕನ್ನು ಬಿಟ್ಟು ಓಡುವ ಪ್ರಯತ್ನವನ್ನು ಎಂದಿಗೂ ಮಾಡಬಾರದು. ಅದು ಹೇಡಿಗಳ ಲಕ್ಷಣ ಆಗ್ತದೆ.
ಬದುಕನ್ನು ಕಟ್ಟಿಕೊಳ್ಳಲು ಸಾವಿರಾರು ಮಾರ್ಗಗಳಿದ್ದಾವೆ. ಜಗದಗಲಕ್ಕೂ ನೂರಾರು ಮಾರ್ಗಗಳಿವೆ. ಆಯ್ಕೆ ನಮ್ಮಲ್ಲಿದೆ. ತಾಳ್ಮೆಯಿಂದ, ಸಹನೆಯಿಂದ ಹುಡುಕುವ, ನೋಡುವ ಕಾರ್ಯ ಮಾತ್ರವೇ ನಮ್ಮಿಂದ ಆಗಬೇಕು. ನಾವು ತೆಗೆದುಕೊಳ್ಳುವ ನಿರ್ಧಾರಗಳು ನಮ್ಮ ಬದುಕಿನ ದಿಕ್ಕನ್ನೇ ಬದಲಿಸುತ್ತದೆ. ಬದುಕು ಎಂದ ಮೇಲೆ ಸಮಸ್ಯೆಗಳು ಇದ್ದುದೇ. ಎಲ್ಲರ ಮನೆಯ ದೋಸೆಯು ತೂತೆ ಎನ್ನುವ ಹಾಗೆ ಬದುಕಿನಲ್ಲಿ ಸಮಸ್ಯೆಗಳನ್ನು ಬಿಡಿಸಿಕೊಳ್ಳುವುದಕ್ಕಾಗಿಯೇ ನಮ್ಮ ಜನ್ಮವಾಗಿದೆ ಎಂದು ತಿಳಿದುಕೊಂಡು ನಾವು ಮುನ್ನಡೆಯಬೇಕು. ಭವಿಷ್ಯಕ್ಕಾಗಿ ವರ್ತಮಾನದಲ್ಲಿ ಅಂಜದೆ, ಅಳುಕದೆ ಮುನ್ನಡೆಯೋಣ ಎಂದು ಹೇಳುತ್ತಾ ಇನ್ನೊಂದು ಕಗ್ಗದೊಂದಿಗೆ ನಾಳೆ ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ, ಶುಭ ದಿನ. ನಿಮ್ಮ ಆರೋಗ್ಯದ ಬಗ್ಗೆ ಬಹಳಷ್ಟು ಕಾಳಜಿಯನ್ನು ವಹಿಸಿ.